हम फौजी इस देश की धड़कन हैं, हर दिल का हम प्यार माँ की तड़पन हैं। हम फौजी इस देश की धड़कन हैं, हर दिल का हम प्यार माँ की तड़पन हैं। पूरा करने चले हर वचन साथियों। ಮುಸ್ಲಿಂ ಜಮಾತ್ ಎಲ್ಲ ಮುಖಂಡರ ವತಿಯಿಂದ ಕಾಶ್ಮೀರ ಪುಲ್ವಾಮಾದಲ್ಲಿ ನಡೆದಂತಹ ಭಾರತ ದೇಶದ ಯೋಧರ ಈ ಒಂದು ವಿರೋಧಿಸಿ ಉಳ್ಳಾಲ ಮುಸ್ಲಿಂ ಜಮಾತ್ ಇದರ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಳ್ಳಾಲ ಮುಸ್ಲಿಂ ಜಮಾತಿನ ಎಲ್ಲ ಮುಖಂಡರು ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ನಮ್ಮ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಪ್ರತಿಭಟನಾ ಸಭೆಯ ಮೊದಲನೆಯದಾಗಿ ಹತ್ಯೆಯಾದಂತಹ ಯೋಧರ ಮೇಲೆ 1 ನಿಮಿಷ ಮೌನ ಶಾಂತಿಯನ್ನು ಪ್ರಯೋಗಿಸಲು ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ದಿನ ಕಾಶ್ಮೀರದಲ್ಲಿ ಹುತಾತ್ಮರಾದಂತಹ ನಮ್ಮ ಈ ದೇಶದ ಹೀರೋಗಳೆಂದು ಕರೆಸಲ್ಪಡುವ ಯೋಧರ ಒಂದು ಮರಣದ ಕಾರಣ ಇವತ್ತೊಂದು ಉಳ್ಳಾಲ ಮುಸ್ಲಿಂ ಜಮಾತ್ ಉಳ್ಳಾಲ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರಾಗಿ ಬಂದಂತಹ ನಮ್ಮ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಮತ್ತು ದರ್ಗಾ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಹಾಜಿ ಅಬ್ದುಲ್ ರಶೀದ್ ಅಕ್ಕನವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಿರಿಯರು ಆದಂತಹ UK ಯೂಸುಫ್ ಅಕ್ಕನವರೇ ಮತ್ತು ಇಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸಂಚಾಲಕರೇ ಹಾಗೂ ಹಿರಿಯರೇ ಕಿರಿಯರೇ, ಈ ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಆತ್ಮಹತ್ಯೆ ದಾಳಿಗೆ ಬಲಿಯಾದಂತಹ 44 ಮಂದಿ ಸೈನಿಕರು ಈ ದೇಶದಲ್ಲಿ ನಾವೆಲ್ಲರೂ ಅತ್ಯಂತ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಬಾಳುವಲ್ಲಿ ಆ ಸೈನಿಕರ ಪಾತ್ರ ಬಹಳಷ್ಟು ಮಹತ್ವಪೂರ್ಣವಾದದ್ದು. ರಾತ್ರಿ ಹಗಲೆನ್ನದೆ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ಸಹಿಸುತ್ತಾ ಅತ್ಯಂತ ಕಷ್ಟದ ರೀತಿಯಲ್ಲಿ ಮಳೆ ಚಳಿ ಗಾಳಿಗಳಿಗೆ ಬೆದರದೆ ಗಟ್ಟಿತನವನ್ನು ತೋರಿಸುತ್ತಾ ಈ ನಮ್ಮ ದೇಶವನ್ನು ಹಗಲಿರಲು ಕಾಯುತ್ತಾ ರಕ್ಷಣೆ ಮಾಡುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಇಂತಹ ವೀರ ಧೀರ ಪರಾಕ್ರಮಿಯಾದ ನಮ್ಮ ಸೈನಿಕರಿಗೆ ಈ ರೀತಿಯಲ್ಲಿ ಒಂದು ದಾಳಿಯ ಮೂಲಕ ಅವರ ಬದುಕನ್ನು ನಾಶಪಡಿಸುವಂತಹ ಈ ಒಂದು ಪೈಶಾಚಿಕ ಕೃತ್ಯವನ್ನು ಉಳ್ಳಾಲ ಮುಸ್ಲಿಂ ಜಮಾತ್ ನಾವೆಲ್ಲರೂ ಸೇರಿಕೊಂಡು ಒಕ್ಕೊರಲಿಂದ ಖಂಡಿಸ್ತಾ ಇದ್ದೇವೆ. ಈ ಒಂದು ಸೈನಿಕರಿಗೆ ನಮ್ಮ ಭಾರತ ದೇಶದ ಸರ್ಕಾರವು ಅತ್ಯುತ್ತಮವಾದ ಆಧುನಿಕ ಶಸ್ತ್ರಗಳನ್ನು, ಅದೇ ರೀತಿ ಆಧುನಿಕವಾದ ಅವರಿಗೆ ಡ್ರೆಸ್ ಕೋಡ್ಗಳನ್ನು ನೀಡಿದಲ್ಲಿ ಕೆಲವೊಂದು ರೀತಿಯ ಅವರ ಕುಕೃತ್ಯಕ್ಕೆ ಅದನ್ನು ತಡೆಯುವಂತ ಒಂದು ಅವಕಾಶ ಕೂಡ ಬರುತ್ತಾ ಇತ್ತು. ನಮ್ಮ ಕೇಂದ್ರ ಸರ್ಕಾರ ಬಹಳಷ್ಟು ಕಾರ್ಯಗಳಿಗೆ ಹಣ ವ್ಯಯಿಸ್ತಾ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಹೀರೋಗಳೆಂದು ಕರೆಸಿಕೊಳ್ಳುವ, ನಮ್ಮೆಲ್ಲರ ರಕ್ಷಕರೆಂದು ಕರೆಸಿಕೊಳ್ಳುವ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಹಲವಾರು ರೀತಿಯ ತ್ಯಾಗಗಳನ್ನು ಮಾಡುವ ಸೈನಿಕರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದುದು ಅವರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ಇಸ್ಲಾಂ ಧರ್ಮವು ಅಲ್ಲಾಹನ ಧರ್ಮವಾಗಿದೆ. ಈ ಧರ್ಮದಲ್ಲಿ ಯಾವತ್ತೂ ಯಾರನ್ನೂ ಕೂಡ ಕೀಳಾಗಿಯ ಅಮಾನವೀಯ ರೀತಿಯಲ್ಲಿ ಕಂಡುಕೊಳ್ಳುವಂತಹ ಒಂದು ವ್ಯವಸ್ಥೆ ಇಸ್ಲಾಂ ಧರ್ಮದಲ್ಲಿಲ್ಲ. ಇಸ್ಲಾಂ ಧರ್ಮದ ಸಂಸ್ಥಾಪಕರು ಅಲ್ಲಾಹನಾಗಿದ್ದಾನೆ. ಅವರು ಪ್ರವಾದಿಯಾಗಿರುವ, ಅವರು ನಿಯೋಜಿಸಲ್ಪಟ್ಟಂತಹ ಪ್ರವಾದಿಯಾಗಿರುವ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿನಲ್ಲಿರುವ 4 ದಿಕ್ಕುಗಳಿಗೂ ಕೂಡ ಇಸ್ಲಾಂ ಸೌಹಾರ್ದತೆ ಮತ್ತು ಶಾಂತಿಯ ಸಮಾಧಾನದ ಧರ್ಮ ಎನ್ನುವ ರೀತಿಯಲ್ಲಿ ಈ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಈ ಜಗತ್ತಿನಲ್ಲಿರುವ ಮಾನವ ಸಮೂಹವು ಅತ್ಯಂತ ಭಯಾನಕವಾದ, ಕಷ್ಟ ಕಾರ್ಪಣ್ಯವಾದ, ಹೇಳಲು ಅಸಾಧ್ಯವಾದಂತಹ ನರಕಾಗ್ನಿಯ ಕಡೆ ಹೋಗುತ್ತಿದ್ದ ಮಾನವ ರಾಶಿಯನ್ನು
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸುಖ ಸುಂದರವಾದ ಶುಭವಾರ್ತೆಯನ್ನು ಬೀರುವ ಅತ್ಯಂತ ಮನೋಹರವಾದ ಸ್ವರ್ಗದ ಕಡೆ ಕೊಂಡೊಯ್ಯುವುದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಿರ್ಧಾರ. ಆ ನಿರ್ಧಾರದ ಮೂಲಕ ಅವರು 23 ವರ್ಷಗಳ ತನ್ನ ಜೀವನದಲ್ಲಿ ಅದನ್ನು ಸಾಧಿ ತೋರಿಸಿದರು. ಇವತ್ತು ಈ ಒಂದು ಉಗ್ರಗಾಮಿಯಾಗಿ ಅತ್ಯಂತ ಪೈಶಾಚಿಕ ಕೃತ್ಯವನ್ನು ಮಾಡಿದಂತವರು ಇಸ್ಲಾಮಿನ ಹೆಸರು ಹೇಳಿಕೊಂಡು ಅಲ್ಲಾಹನ ಧರ್ಮಕ್ಕೂ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತೀರ್ಮಾನಗಳಿಗೆ ಅವರ ಸಂದೇಶಗಳಿಗೆ ವಿರುದ್ಧವಾಗಿ ಮಾಡುವಂತಹ ಈ ಪೈಶಾಚಿಕ ಕೃತ್ಯವನ್ನು ಉಲ್ಲಾಲ ಮುಸ್ಲಿಂ ಜಮಾತ್ ಒಕ್ಕೊರಲಿಂದ ಖಂಡಿಸ್ತಾ ಇದೆ. ಅದೇ ರೀತಿ ಬಂಧುಗಳೇ, ಈ ಭಾರತ ಸರ್ಕಾರವು ಈ ಸೈನಿಕರಲ್ಲಿಗೆ ಯಾವುದೇ ಅಡೆತಡೆ ನೀಡದೆ ಉಲ್ಲಾಲದ ಮುಸಲ್ಮಾನರ ಅಗತ್ಯವಿದೆ ಕಂಡುಕೊಂಡು ಬಂದಲ್ಲಿ ಖಂಡಿತವಾಗಿಯೂ ಉಲ್ಲಾಲದ 5,000ಕ್ಕಿಂತಲೂ ಹೆಚ್ಚು ಮುಸಲ್ಮಾನರು ಸೈನಿಕರಿಗೆ ಭದ್ರತೆಯನ್ನು ಕೊಡುವಲ್ಲಿ ಹೋಗಲು ನಾವು ತಯಾರಾಗಿದ್ದೇವೆ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಬಂಧುಗಳೇ, ಇಂತಹ ಒಂದು ಹೇಯ ಕೃತ್ಯವನ್ನು ಈ ಜಗತ್ತಿನಲ್ಲಿರುವ ಯಾವುದೇ ಒಂದು ಮಾನವ ಸಮೂಹ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಈ ಒಂದು ಪೈಶಾಚಿಕ ಕೃತ್ಯವನ್ನು ನಡೆಸಿಕೊಂಡಂತಹ ಈ ಉಗ್ರಗಾಮಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಭಾರತ ಸರ್ಕಾರ ತ್ವರಿತಗತಿಯಲ್ಲಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಈ ಭಾರತ ಸರ್ಕಾರದಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಒತ್ತಾಯವನ್ನು ಮಾಡುತ್ತಾ ಇದ್ದೇನೆ. ನಾವೆಲ್ಲರೂ ಈ ಭಾರತ ದೇಶದಲ್ಲಿರುವ ಸರ್ವ ಮುಸಲ್ಮಾನರು ಅತ್ಯಂತ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಬಯಸುವವರಾಗಿದ್ದಾರೆ. ಯಾವುದೇ ಹೆಸರನ್ನಿಟ್ಟುಕೊಂಡು ಧರ್ಮ ಅಂತ ಹೇಳಲು ನಾವು ಅದನ್ನು ಒಪ್ಪುವುದಿಲ್ಲ. ಈ ಉಗ್ರಗಾಮಿಗಳಿಗೆ ಯಾವುದೇ ಧರ್ಮವಿಲ್ಲ. ಅವರ ಕೃತ್ಯಗಳು ಸೈತಾನನ ಕೃತ್ಯಗಳಾಗಿವೆ. ಅದೇ ರೀತಿ ಇಂತಹ ಉಗ್ರಗಾಮಿಗಳಿಗೆ ಖಂಡಿತವಾಗಿಯೂ ಅಲ್ಲಾಹನ ಶಾಪವಿದೆ. ಅಲ್ಲಾಹನ ಕ್ರೋಧಕ್ಕೆ ತುತ್ತಾಗುವಂತಹ ಒಂದು ಅನೀತಿಯ ಸಂಸ್ಕೃತಿಯ ಒಂದು ಉಗ್ರವಾಗಿ ತಂಡವಾಗಿದೆ. ಆದುದರಿಂದ ಬಂಧುಗಳೇ, ನಿಮ್ಮಲ್ಲಿ ನಾನು ವಿನಯಪೂರ್ವಕ ವಿನಂತಿಯನ್ನು ಮಾಡುತ್ತಾ ಇದ್ದೇನೆಂದರೆ, ನಾವೆಲ್ಲರೂ ಉಲ್ಲಾಲದಲ್ಲಿರುವಂತಹ ಸರ್ವತಾ ಸಂಘ ಸಂಸ್ಥೆಯವರು ಇಂತಹ ಉಗ್ರತನದ ಕೃತ್ಯಕ್ಕೆ ನಾವೆಲ್ಲರೂ ಕೂಡ ಖಂಡನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ಕೊನೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಖೇದಕರ ಮತ್ತು ದುಃಖಕರವಾದ ಈ ಒಂದು ಘಟನಾವಳಿಯಿಂದ ನೊಂದುಕೊಂಡಂತಹ ನಮ್ಮ ಉಳ್ಳಾಲದ ಮುಸ್ಲಿಂ ಜಮಾತ್ ಸಂಘಟನೆಯ ನೇತಾರರಾದ ಮುಖ್ಯಸ್ಥರಾದಂತಹ ಹಾಜಿ ಯೂಸುಫ್ ಉಳ್ಳಾಲ್ರವರೇ, ಅದೇ ರೀತಿ ಉಳ್ಳಾಲ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಹಾಜಿ ಅವರೇ, ಹಾಗೆ ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರೇ, ಇಲ್ಲಿ ಒಂದು ವಿಚಾರವನ್ನು ಅಯ್ಯೂಬ್ ಉಳ್ಳಾಲ್ರವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಧರ್ಮ ಮತ್ತು ಭಯೋತ್ಪಾದನೆಯ ಬಗ್ಗೆ ಅವರು ವಿವರಣೆ ಕೊಟ್ಟರು. ನಾನಿನ್ನು ಅದರ ಬಗ್ಗೆ ಮಾತಾಡುವುದಿಲ್ಲ. ಆದರೆ ಇಲ್ಲಿ ಒಂದು ವಿಚಾರ ನಾವು ಆಲೋಚಿಸಬೇಕಾದದ್ದು, ಈ ದೇಶದ ಭದ್ರತೆಯನ್ನು, ಈ ದೇಶದ ಸಮಗ್ರ ಒಂದು ನೆಲೆಗಟ್ಟಿನಲ್ಲಿ ನಿಲ್ಲಿಸುವಂತಹ ಸೈನಿಕರಿಗೆ ಈ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗುವುದಾದರೆ ಇದಕ್ಕೆ ಯಾರು ಹೊಣೆ? ಉಗ್ರಗಾಮಿ ಯಾರೇ ಆಗಿರಲಿ, ಅವನಿಗೆ ಧರ್ಮವಿಲ್ಲ, ಅವನಿಗೆ ಜಾತಿ ಇಲ್ಲ. ಆದರೆ ನಮ್ಮ ಸರ್ಕಾರ ಈ ದೇಶದ ರಕ್ಷಣೆಗಾಗಿರುವಂತಹ ಸೈನಿಕರು ಮತ್ತು ಪೊಲೀಸರಿಗೆ ರಕ್ಷಣೆ ನೀಡದಿದ್ದರೆ ಈ ಭಾರತ ದೇಶದ ಜನರ ರಕ್ಷಣೆ ಯಾರು ಮಾಡುವುದೆಂದು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಸರ್ಕಾರದ ವೈಫಲ್ಯಗಳು ಕೂಡ ಇದೆ. ಅದು ಕೇಂದ್ರ ಸರ್ಕಾರ ಅಂತ ಹೇಳಿ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಲ್ಲಿ ಸರ್ಕಾರ ಭದ್ರತೆಗಾಗಿ ಹಲವಾರು ಕೋಟಿ ರೂಪಾಯಿಗಳನ್ನು ವ್ಯವಹಾರ ಮಾಡ್ತಾ ಇದೆ. ಸೈನಿಕರಿಗೆ ಬೇಕಾದಂತಹ ಸಕಲ ಸವಲತ್ತುಗಳನ್ನು ಈ ಹಿಂದೆ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಲಾಗಿದೆ. ಇತ್ತೀಚೆಗೆ ನಾವೊಂದು ವಿಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಒಬ್ಬ ಸೈನಿಕ ತನಗೆ ಸಿಕ್ಕಿದಂತಹ ರೊಟ್ಟಿಯನ್ನು ಮಾಧ್ಯಮದ ಎದುರು ಪ್ರದರ್ಶನ ಮಾಡಿ ನಾವು ಇಂಥ ಆಹಾರವನ್ನು ತಿನ್ನುತ್ತೇವೆ ಅಂತ ಹೇಳಿದಾಗಲೂ ಕೂಡ ಅದನ್ನು ಕ್ಯಾರ್ ಮಾಡದ ಈ ಕೇಂದ್ರ ಸರ್ಕಾರ ಅದನ್ನು ಮುಂದುವರಿದ ಭಾಗವಾಗಿ 44 ಜೀವಗಳನ್ನು ತೆತ್ತಾಗಲೂ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಮುಂದಾಗಲಿಲ್ಲ. ನಾವು ಇಂಥ ವಿಚಾರಗಳಲ್ಲಿ ಹೇಗೆ ನಾವು ಭಯೋತ್ಪಾದಕರನ್ನು ಮತ್ತು ಉಗ್ರರನ್ನು ಖಂಡಿಸುತ್ತೇವೆಯೋ ಅದೇ ರೀತಿ ನಾವು ಆಡಳಿತ ವ್ಯವಸ್ಥೆಯುಳ್ಳ ಕೇಂದ್ರ ಸರ್ಕಾರವನ್ನು ಕೂಡ ನಾವು ಖಂಡಿಸಬೇಕಾಗಿದೆ. ಯಾಕೆಂದರೆ ಭದ್ರತೆ ಎಂಬುದು ಈ ದೇಶದ ಮೂಲಭೂತ ಹಕ್ಕು.
ನೀವು ರಾಜಕಾರಣಿಗಳು ನಿಮಗೆ ಬೇಕಾದ ರೀತಿಯಲ್ಲಿ ಐಷಾರಾಮ ಜೀವನ ನಮ್ಮ ಟ್ಯಾಕ್ಸಿಂದ ನೀವು ನಡೆಸುವವರು ನಮ್ಮ ಸೈನಿಕರಿಗೆ ನಮ್ಮ ಪೊಲೀಸರಿಗೆ ರಕ್ಷಣೆ ಕೊಡುವ ಬೇಕಾದ ವ್ಯವಸ್ಥೆಯನ್ನು ಮಾಡದೆ ನೀವು ಈಗ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ ನೀವು ಮಾಡಿದ ತಪ್ಪನ್ನು ಯಾರದೋ ಹೆಗಲಿಗೆ ಹಾಕಿ ನೀವು ಇದನ್ನು ಮರೆಮಾಚಲಿಕ್ಕೆ ನೋಡಿದರೆ, ನಾನೊಂದು ಮಾತು ಹೇಳ್ತಾ ಇದ್ದೇನೆ, ಭಾರತೀಯರಾದ ನಾವು ಪ್ರಜ್ಞಾವಂತರಾಗಿದ್ದೇವೆ, ನಮಗೆ ತಿಳುವಳಿಕೆ ಇದೆ, ರಾಜಕೀಯ ಮುತ್ಸದ್ದಿತನ ನಮಗೂ ಗೊತ್ತಿದೆ, ಯಾರು ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಯಾರ ವೈಫಲ್ಯ ಇದು, ಇದೆಲ್ಲವನ್ನು ಕೂಡ ಈಗ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅಂಥ ಸಂದರ್ಭಗಳಲ್ಲಿ ಈ ಎಲ್ಲ ನಾಟಕಗಳನ್ನು ನೀವು ಮಾಡಿ ಜನರ ದಿಕ್ಕು ತಪ್ಪಿಸಲು ಪ್ರಯತ್ನ ಪಟ್ಟಿದರೆ ಅದಕ್ಕೆ ಸೂಕ್ತ ಏನು ಜವಾಬು ಈ ಭಾರತ ದೇಶದ ಮತದಾರರು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದನ್ನು ನಾನು ಈಗ ಬಹಿರಂಗವಾಗಿ ನಾನು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮ್ಮ ಉಳ್ಳಾಲದ ನಮ್ಮ ಮುಸ್ಲಿಂ ಜಮಾತಿನ ಎಲ್ಲ ಹಿರಿಯರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೇನೆ. ಈಗ ಉಳ್ಳಾಲ ಪೊಲೀಸ್ ಸ್ಟೇಷನ್ ನೋಡಿ, ಅಲ್ಲಿ ಕಬ್ಬಿಣದ ರಾಡ್ ಕಾಣ್ತಾ ಇದೆ, ಸ್ಲ್ಯಾಬ್ ಅರ್ಧರ್ಧ ಕಾಣ್ತಾ ಇದೆ, ಒಂದು ವ್ಯವಸ್ಥೆ ಸರಿ ಇಲ್ಲ. ಯಾಕೆ? ಅವರು ನಮ್ಮ ರಕ್ಷಕರವಲ್ಲವೇ? ನಾಳೆ ಆ ಕಟ್ಟಡವೇನಾದರೂ ಕುಸಿದು ಬಿದ್ದರೆ ಇಲ್ಲಿ ನಮ್ಮ ಊರನ್ನು ರಕ್ಷಣೆ ಮಾಡುವಂಥ ಪೊಲೀಸರಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ? ಇದು ಸಣ್ಣ ಮಟ್ಟಿನಲ್ಲಿ ನಾನು ಹೇಳುವುದು, ಇಂಥದ್ದು ಹಲವಾರು ಕಡೆ ಇದೆ. ಇದಕ್ಕಾಗಿಯೂ ಕೂಡ ಇವತ್ತಿನಿಂದ ನಮ್ಮ ಸೈನಿಕರು, ನಮ್ಮ ಉಳ್ಳಾಲದ ಪೊಲೀಸರು, ನಮ್ಮ ಮಾನ್ಯ ಯೂಸುಫ್ ಉಳ್ಳಾಲ್ ಮತ್ತು ದರ್ಗಾದ ಅಧ್ಯಕ್ಷರವರ ಹತ್ರ ನಾವು ಮನವಿ ಮಾಡುವುದು, ಈಗಲೇ ಹೋಗಿ ನಾವು ನಮ್ಮ ಸ್ಟೇಷನನ್ನು ಪರಿಶೀಲನೆ ಮಾಡುವ. ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಕಟ್ಟಡವಿಲ್ಲ. ಹಾಗೆ ಅವರು ನಮ್ಮ ರಕ್ಷಕರು, ಅದರ ಜವಾಬ್ದಾರಿಯನ್ನು ಕೂಡ ನಾವು ಪ್ರಜೆಗಳಾದ ನಮ್ಮ ಮೇಲೆ ಒಂದು ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಈ ದೇಶ ರಕ್ಷಣೆಗಾಗಿ ನಾವು ಒಂದು ಕೈ ಜೋಡಿಸಬೇಕು ಮತ್ತು ನಾವು ಇದನ್ನು ಮರೆಯಬಾರದು. ಇದು ಯಾರೇ ಆಗಲಿ, ಎಂಥ ಕೃತ್ಯವಾಗಲಿ ನಾವು ಒಕ್ಕೊರಲಿಂದ ಖಂಡಿಸುತ್ತಾ ಇನ್ನೂ ಕೂಡ ಮುಂದೆ ನಮ್ಮ ಭಾರತ ದೇಶಕ್ಕೆ ಇಂಥ ಗತಿ ಬಾರಬಾರದು. ಅದಕ್ಕಾಗಿ ನಾವು ಈಗಾಗಲೇ ಭಾರತೀಯರು ನಾವು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಬೇಕು. ಮುಂದೆ ಆಡಳಿತ ವ್ಯವಸ್ಥೆಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಎಂದು ಹೇಳಿ ನನ್ನ ಮಾತಿಗೆ ವಿರಾಮ. ಮುಸ್ಲಿಂ ಜಮಾತ್ ಉಳ್ಳಾಲ ಇದರ ವತಿಯಿಂದ ಹಮ್ಮಿಕೊಂಡಂತಹ ಇವತ್ತಿನ ಈ ಖಂಡನಾ ಸಭೆಗೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು ದೇಶಾದ್ಯಂತ ಜನರು ದುಃಖದ ಮಡಿಲಲ್ಲಿ ಇದ್ದಾರೆ. ಯಾಕೆಂದರೆ ಕಾಶ್ಮೀರದ ಅವಂತಿಪುರದಲ್ಲಿ ನಡೆದಂತಹ ಈ ಒಂದು ಹೇಯ ಘಟನೆ ಇಡೀ ರಾಷ್ಟ್ರದ ಜನರನ್ನು ತಲ್ಲಣಗೊಳಿಸಿದೆ. ಕೆಲವೊಂದು ಮಾಧ್ಯಮಗಳು ಕೂಡ ಇವತ್ತು ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ನಿಂತದ್ದನ್ನು ನಾವು ಈಗ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂದರೆ ಯಾವುದೇ ಒಂದು ಗುಂಪಿನ ವ್ಯಕ್ತಿ ಈ ಹೇಯ ಕೃತ್ಯವನ್ನು ನಡೆಸಿದರೆ ಅದಕ್ಕೆ ಮುಸಲ್ಮಾನರು ಜವಾಬ್ದಾರರಲ್ಲ. ಯಾಕೆಂದರೆ ಮುಸಲ್ಮಾನರು ಶಾಂತಿಯಿಂದ ಜೀವಿಸಲು ಬಯಸುವವರು. ಅಂದರೆ ಇಸ್ಲಾಂ ಕೂಡ ಅದನ್ನೇ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯನನ್ನು ಕೊಂದರೆ ಅವನು ಇಡೀ ಭೂಲೋಕದ ಮನುಷ್ಯನನ್ನು ಕೊಂದಂತೆ ಅಂತ ಕಲಿಸುವಂಥ ಇಸ್ಲಾಂ ಧರ್ಮ. ಒಂದು ವೇಳೆ ಒಬ್ಬನ ಪ್ರಾಣವನ್ನು ರಕ್ಷಿಸಿದರೆ ಇಡೀ ಮಾನವ ಕುಲವನ್ನೇ ರಕ್ಷಿಸಿದಂತೆ ಅಂತ ಸಾರಿದಂಥ ಒಂದು ಧರ್ಮ ಇದ್ದರೆ ಅದು ಇಸ್ಲಾಂ ಧರ್ಮ. ಅದು ಅಲ್ಲದೆ ನಮ್ಮ ಪ್ರವಾದಿ ವರ್ಯರು ನಮಗೆ ಕಲಿಸಿಕೊಟ್ಟಂತೂ ನಿಮ್ಮ ನೆಲವನ್ನು ಪ್ರೀತಿಸಿ, ಹುಬ್ಬುಲ್ ವತನ್ ಅಲ್ ಈಮಾನ್, ನಿಮ್ಮ ವಿಶ್ವಾಸದ ಒಂದು ಭಾಗವಾಗಿದೆ ನಿಮ್ಮ ನೆಲವನ್ನು ಪ್ರೀತಿಸುವಂಥದ್ದು. ಈ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಯಾವ ನೈಜ ಮುಸಲ್ಮಾನರು ಕೂಡ ಇಂತಹ ಒಂದು ಹೇಯ ಕೃತ್ಯವನ್ನು ನಡೆಸಲು ಸಾಧ್ಯವೇ ಇಲ್ಲ. ಇವತ್ತು ಮುಸಲ್ಮಾನರ ಹೆಸರನ್ನು ಇಟ್ಟುಕೊಂಡು ಹಲವಾರು ಅಕ್ರಮಗಳು ನಡೆಯುತ್ತಾ ಇದೆ. 2001 ಸೆಪ್ಟೆಂಬರ್ 11ರಂದು ನಡೆದಂತಹ ಒಂದು ವರ್ಲ್ಡ್ ಟ್ರೇಡ್ನ ದಾಳಿಯ ಹಿಂದೆ ಕೂಡ ಇಸ್ರೇಲ್ ಹಾಗೂ ಅಮೇರಿಕದ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಭಾಗಿಯಾದದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ 2 ರೀತಿಯ ಷಡ್ಯಂತ್ರಗಳು ಇದ್ದವು. ಯಾಕೆಂದರೆ ಒಂದು ಮುಸಲ್ಮಾನರನ್ನು ಜಾಗತಿಕವಾಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಹಾಗೂ ಅವರ ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ವಿಸ್ತರಿಸುವುದಾಗಿತ್ತು. ಈ ಒಂದು ಷಡ್ಯಂತ್ರದಿಂದಾಗಿ ಅನೇಕ ಲಕ್ಷಾಂತರ ಮುಸಲ್ಮಾನರು ತಮ್ಮ ಪ್ರಾಣವನ್ನು ಅರ್ಪಿಸಬೇಕಾದದ್ದು ತಾವೆಲ್ಲ ಕಂಡಿದ್ದೀರಿ. ಇದು ಕೂಡ ಅದೇ ಒಂದು ಇದರ ಭಾಗವಾಗಿದೆ ಅಂತ ನಾವು ಹೇಳಬೇಕಾಗ್ತದೆ. ನಮಗೆ ಕೂಡ ಸಂಶಯ ಬರುತ್ತದೆ, ಈ ಕಾಶ್ಮೀರದಲ್ಲಿ ನಡೆದಂಥ ಒಂದು ಘಟನೆ ಅದರ ಒಂದು ಷಡ್ಯಂತ್ರವಾಗಿರಬಹುದು ಅಂತ. ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಇದನ್ನು
ಕೂಲಂಕುಷವಾಗಿ ತನಿಖೆ ಮಾಡಿ ಸರ್ಕಾರ ಇದನ್ನು ಈ ದೇಶದ ಜನತೆಗೆ ಇದರ ಹಿಂದಿರುವಂಥ ಶಕ್ತಿಗಳನ್ನು ಪತ್ತೆ ಹಚ್ಚಬೇಕಂತ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉಲ್ಲಾಲ ಮುಸ್ಲಿಂ ಜಮಾತ್ ಎಂಬ ಈ ಸಂಸ್ಥೆಯು ಏರ್ಪಡಿಸಿದಂಥ ಈ ಒಂದು ಖಂಡನ ಸಭೆಯ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಹಾಜಿ ಯೂಸುಫ್ ಅವರು, ಕೌನ್ಸಿಲರಾದಂಥ ಅಯ್ಯೂಬ್ ಅವರು, ಇನ್ನೋರ್ವ ಕೌನ್ಸಿಲರಾದಂಥ ಜಬ್ಬಾರ್ ಅವರು, AR ಅಬ್ಬಾಸ್ ಅವರು, ಮೋನು ಅವರು, ಅಬ್ಬಾಸ್ ಕೋಟೆಪುರ ಅವರು, ಇನ್ನೋರ್ವ ಕೌನ್ಸಿಲರ್ ಅಸ್ಗರ್ ಅಲಿ ಅವರು, ಎಲ್ಲ ಹಿರಿಯ ಎಲ್ಲ ಮುಖಂಡರುಗಳು, ಜಾಕೀರ್ ಅವರು, ಆದಮ ಹಾಜಿ ಅವರು, ಅಬ್ದಾಮ, ಅದೇ ರೀತಿ ನಜೀರ್, ಅನ್ವರ್ ಕೋಟೆಪುರ, ಎಲ್ಲ ನನ್ನ ಸಹೋದರರೇ, ಒಂದು ಉತ್ತಮವಾದ ನಿರ್ಧಾರಕ್ಕೆ ತಾವು ಇವತ್ತು ಬಂದು ಈ ಒಂದು ಖಂಡನೆಯನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಬಹಳ ನಿಮ್ಮನ್ನು ಶ್ಲಾಘಿಸ್ತೇನೆ. ಯಾಕೆಂತ ಹೇಳಿದರೆ, ನಾವು ಬದುಕುವಂಥ ಈ ಭಾರತದಲ್ಲಿ ಮುಸಲ್ಮಾನರಿಗೆ ಒಂದು ವಿಶೇಷವಾದ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ನಾವು ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಕಡೆ ಕಾಣ್ತಾ ಇದ್ದೇವೆ. ಆದರೆ ಇದರಲ್ಲಿ ಸಾಬೀತು ಮಾಡುವಂಥ ವಿಚಾರ ಏನು ಅಂತ ಹೇಳಿದರೆ, ನಾವು ಇಸ್ಲಾಂ ಧರ್ಮದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳವರ ಅನುಯಾಯಿಗಳಾಗಿ ರಾಷ್ಟ್ರ ಪ್ರೇಮವನ್ನು ಖಂಡಿತವಾಗಿಯೂ ನಾವು ಹಿಡಿದಪ್ಪಿಕೊಂಡಿದ್ದೇವೆ. ಅದೇ ನಮ್ಮ ಈಮಾನ್ನ ಒಂದು ಭಾಗ ಅಂತ ಹೇಳುವುದನ್ನು AR ಅಬ್ಬಾಸ್ ಇವರು ಹೇಳಿದ ಹಾಗೆ ಇದು ನೀವು ಅದನ್ನು ಪ್ರತೀಕ್ಷವಾಗಿ ಎಲ್ಲರಿಗೂ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಒಂದು ಕಾಲದಲ್ಲಿ ಏನೋ ತಿಳುವಳಿಕೆ ಇಲ್ಲದೆ ಪಾಕಿಸ್ತಾನದ ಆಟೋಟ ಸ್ಪರ್ಧೆಗಳಿಗೆ ಪಟಾಕಿ ಸಿಡಿಸಿದರು ಅಥವಾ ಏನೋ ಒಂದು ಜೈಬಾರಿ ಬಾರಿಸಿದ್ರು ಅಂತ ಹೇಳೋದಾಗಲಿ ನಮ್ಮ ರಾಷ್ಟ್ರ ಪ್ರೇಮದ ಬಗ್ಗೆ ಒಂದು ಆತಂಕ ಪಡುವಂಥ ಒಂದು ವಾತಾವರಣ ಇತ್ತು. ಆದರೆ ಈಗ ವಿದ್ಯಾವಂತರಾದ ಎಲ್ಲ ಮುಸಲ್ಮಾನರು ರಾಷ್ಟ್ರ ಪ್ರೇಮದ ಬಗ್ಗೆ ಭಾಳಷ್ಟು ಅವರ ಹೃದಯದಲ್ಲಿ ಹೃದಯ ಸ್ಪರ್ಶಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಆ ಒಂದು ಕೆಲಸ ಇವತ್ತು ನಡೀತಾ ಇದೆ. ಇದು ಯಾಕಿದೆ ಇಲ್ಲಿ ಈ ವ್ಯವಸ್ಥೆ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದರೆ, ಈಗಾಗಲೇ ಮಾತಾಡುವವರು ಹೇಳಿದ ಹಾಗೆ ನಮ್ಮ ಸರ್ಕಾರಗಳು ಬೇಕಾದಷ್ಟು ಲಕ್ಷ ಸಾವಿರ ಕೋಟಿಗಳನ್ನು ಈ ಭದ್ರತಾ ವ್ಯವಸ್ಥೆಗೆ ಮೀಸಲಾಗಿಟ್ಟರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಕೆಲಸದ ಮಾಡದೇ ಇರುವುದರಿಂದ ಕನಿಷ್ಠವಾದಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಯೋಧರಿಗೆ ಸಿಗದೇ ಇರುವುದರಿಂದ ಈ ರೀತಿಯ ದಾಳಿಗಳಿಗೆ ನಮ್ಮ ವೀರ ಸೇನಾನಿಗಳು ಇವತ್ತು ಬಲಿಯಾಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ. ಅದು ಸರ್ಕಾರದ ಅಸ್ತವ್ಯವಸ್ಥೆ ಇರಲಿ ಅಥವಾ ಇನ್ನಿತರ ಬೇರೆ ದೇಶಗಳ ಕುಮ್ಮಕ್ಕಿನಿಂದ ಆಗುವಂಥ ಕೆಲಸ ಆದರೂ ಕೂಡ ನಮ್ಮ ದೇಶದ ರಕ್ಷಣೆಯನ್ನು ಮಾಡುವಂಥ ವೀರ ಸೇನಾನಿಗಳ ಜೀವವನ್ನು ಉಳಿಸಲಿಕ್ಕೆ ನಮ್ಮಿಂದ ಕಷ್ಟ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಭಾರತದ ನೆಲವನ್ನು ಕೂಡ ನಾವು ಕಾಪಾಡಲಿಕ್ಕೆ ಬಹಳ ಕಷ್ಟ ಆದೀತು. ಆದ್ದರಿಂದ ನಾವು ಇಲ್ಲಿ ಖಂಡನೆ ಮಾಡುವಂಥದ್ದು ಈ ಧೀರ ಸೇನಾನಿಗಳ ಈ ಒಂದು ದುಷ್ಟ ಮರಣಕ್ಕೆ ಕಾರಣಕರ್ತರಾದಂಥ ಇದರ ಹಿಂದೆ ಇರುವಂಥ ಶಕ್ತಿಗಳನ್ನು ಸರ್ಕಾರ ಕೂಡಲೇ ಅದನ್ನು ಪತ್ತೆ ಹಚ್ಚಿಕೊಂಡು ಅದರ ವಿರುದ್ಧ ಸಮರ ಸಾರುವಂಥ ಕೆಲಸ ಬಹಳ ಅಗತ್ಯವಾಗಿ ನಡೆಯಬೇಕಾಗಿದೆ ಅಂತ ಹೇಳುವ ಮಾತನ್ನು ಹೇಳಿ, ಈ ವೀರ ಮರಣ ಹೊಂದಿದಂಥ ನಮ್ಮ ಈ 44 ಯೋಧರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ. ಅದೇ ರೀತಿ ಅವರ ಕುಟುಂಬಕ್ಕೆ ಅವರ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮನು ನೀಡಲಿ ಅಂತ ಆಶಿಸುವುದರೊಂದಿಗೆ, ಇನ್ನು ಮುಂದೆ ಕೂಡ ಯಾವತ್ತಾದರೂ ಇಲ್ಲಿ ಮಾತಾಡುವಾಗ ಯಾರು ಹೇಳಿದರು ರಕ್ಷಣಾ ವ್ಯವಸ್ಥೆಗೆ ಬೇಕಾದರೆ ಉಳ್ಳಾಳದಿಂದ 5,000 ಜನ ಕೂಡ ನಾವು ಬರಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ. 5,000 ಜನ ಬರುವಂಥದ್ದ ಅಥವಾ 50,000 ಜನ ಬರುವಂಥದ್ದ ಅದು ನಿರೀಕ್ಷೆ ಅಲ್ಲ. ಸರ್ಕಾರ ಅಂದ ಮೇಲೆ ಈ ರಾಷ್ಟ್ರದ ನೆಲವನ್ನು ಕಾಪಾಡುವ ದೃಷ್ಟಿಯಲ್ಲಿ ಎಲ್ಲ ನಮ್ಮ ಬಜೆಟಿನ 1/3 ಯಮಕ ಹಣವನ್ನು ಈ ಒಂದು ರಕ್ಷಣೆಗಾಗಿ ಮೀಸಲಿಟ್ಟು ಅದನ್ನು ನೀವು ಬೇರೆ ಬೇರೆ ರೀತಿಯ
ಆಯುಧಗಳನ್ನು ಖರೀದಿ ಮಾಡುವಾಗ, ವಿಮಾನಗಳನ್ನು ಖರೀದಿ ಮಾಡುವಾಗ ಆಗುವಂಥ ಕೆಲಸ ನಮಗೆ ಗೊತ್ತಾಗುವಂಥದ್ದು 10 ವರ್ಷ 15 ವರ್ಷ ನಡೆದ ಮೇಲೆ. ಇಷ್ಟು ಲಕ್ಷ ಕೋಟಿ ರೂಪಾಯಿ ಅದರಲ್ಲಿ ದುಂದು ವೆಚ್ಚ ಆಗಿದೆ. ಆ ರೀತಿ ದುಂದು ವೆಚ್ಚ ಆಗದ ಹಾಗೆ ನೋಡಿಕೊಂಡು ಸಂಪೂರ್ಣ ಮೊಬೈಲ್ಗಳನ್ನು ನಮ್ಮ ಸೇನಾನಿಗಳಿಗಾಗಿ ಉಪಯೋಗಿಸಿಕೊಂಡು ನಮ್ಮ ನೆಲವನ್ನು ರಕ್ಷಿಸಬೇಕು ಅಂತ ಹೇಳುವ ಮಾತನ್ನು ಹೇಳಿ, ಮೊನ್ನೆ ನಡೆದ ಆ ಒಂದು ಹೇಯ ಕೃತ್ಯವನ್ನು ಯಾರೇ ಮಾಡಿರಲಿ, ಮುಸಲ್ಮಾನರು ಅಂತ ಹೇಳುವಂಥ ಏನೇ ಜೈಷೆ ಮೊಹಮ್ಮದ್ ಅಂತ ಹೇಳುವಂಥ ಹೆಸರು ಅದು ಯಾವ ರೀತಿ ಬರ್ತದೆ ಏನು ಅಂತ ಹೇಳುವಂಥದ್ದು ನಮಗೆ ಅದರ ಮೇಲೆ ನಂಬಿಕೆ ಇಲ್ಲ. ಒಂದು ವೇಳೆ ಜೈಷೆ ಮೊಹಮ್ಮದ್ ಆದರೂ ಅವ ಇಸ್ಲಾಂ ಧರ್ಮದವನಾಗಿದ್ದರೂ ಕೂಡ ಅವನು ಮಾಡಿದ ಕೃತ್ಯವನ್ನು ಉಳ್ಳಾಲದ ಸಂಪೂರ್ಣ ಜನತೆ ಅದನ್ನು ನಾವು ಹೀನವಾಗಿ ಖಂಡಿಸ್ತೇವೆ. ಆ ಕೃತ್ಯಕ್ಕೆ ಯಾವತ್ತೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳವರ ಅದಕ್ಕೆ ಅನುಮತಿ ಇಲ್ಲ. ಆ ರೀತಿಯ ಕೆಲಸವನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿ ಆ ಒಂದು ಈ ಖಂಡನ ನಿರ್ಣಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಅದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ, ಮುಂದಿನ ದಿನಗಳಲ್ಲಿ ನಾವು ಒಗ್ಗಟ್ಟಾಗಿದ್ದುಕೊಂಡು ಈ ದೇಶದ ರಕ್ಷಣೆಗೆ, ನಮ್ಮ ಊರಿನ ರಕ್ಷಣೆಗೆ, ಶಾಂತಿ ಸೌಹಾರ್ದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳುವ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಈ ಖಂಡನ ಸಭೆಯಲ್ಲಿ ಭಾಗವಹಿಸಿದಂಥ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಸಾಹೇಬ್ರೆ ಹಾಗೂ ನಮ್ಮ ಉಲ್ಲಾಲ ಮುಸ್ಲಿಂ ಜಮಾತ್ನ ಸಂಚಾಲಕರ ಅಧ್ಯಕ್ಷರಾದಂಥ UK ಯೂಸುಫ್ರವರು ಹಾಗೂ ಇಲ್ಲಿ ನೇರಿದಂಥ ಎಲ್ಲ ಜನರಿಗೂ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ವಾರ್ತಾ ಇದರಲ್ಲಿ ಬಂದಂಥ ಎಲ್ಲ ಪ್ರತಿನಿಧಿ ಮಾಧ್ಯಮದವರಿಗೂ ಹಾಗೂ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಗರಸಭೆ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ವಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.